ಫಸ್ಟ್ ಆಫ್ ಆಲ್ ರಿಸಲ್ಟ್ ನೋಡಿದಾಗ ತುಂಬ ಖುಷಿ ಆಯಿತು. ಕಣ್ಮುಂದೆ ಟೀಚರ್ಸು, ಪೇರೆಂಟ್ಸು ಎಲ್ಲರೂ ನನ್ನ ಕಣ್ಮುಂದೆ ಬಂದಂಗೆ ಆಯಿತು. ನಾನು ರಿಸಲ್ಟ್ ನೋಡಿಲ್ಲ, ನಾನು ದೇವ್ರ ಮುಂದೆ ಕೂತಿದ್ದೆ ಕೈ ಮುಕ್ಕೊಂಡು. ನನ್ನ ಮಾವ ಒಮ್ಮೆನೇ ಕಿರ್ಚಿದ್ರು. ಫಸ್ಟ್ ರಿಸಲ್ಟ್ ಬಂದಮೇಲೆ ನನ್ನ ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ, ಅವ್ರಿಗೆ ಕಾಲ್ ಮಾಡಿದೆ. ನಾನೇನೋ ಮಗಳು ಇಷ್ಟು ತೆಗ್ದಿದ್ದಾಳೆ ಅಂತ ಖುಷಿಯಲ್ಲೇನೋ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಅಮ್ಮ 3 ಮಾರ್ಕ್ಸ್ ಎಲ್ಲೋಯ್ತು ಅಂತ ಕೇಳಿದ್ರು. ಆದರೂ ಮತ್ತೆ ತುಂಬ ಖುಷಿಯಲ್ಲಿದ್ದರು ಎಲ್ಲರಿಗೂ. ಸೊ CA ಮಾಡೋ ಆಸೆ ಇದೆ, ಸೊ ಅದಕ್ಕೆ ಪ್ರಿಪೇರ್ ಆಗಿ. ಟಾಪ್ 10ನಲ್ಲಿ ನಮ್ಮ ಸಂಸ್ಥೆಯ ಸುಮಾರು 56 ವಿದ್ಯಾರ್ಥಿಗಳಿದ್ದಾರೆ ಟಾಪ್ 10 ರ್ಯಾಂಕ್ನಲ್ಲಿ. ಸರ್ ನಾನು ಇಂಜಿನಿಯರಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಅದಕ್ಕಾಗಿ ಈಗ KCT ಎಕ್ಸಾಮ್ ಬರೀಲಿಕ್ಕಿದೆ. ಅದಕ್ಕೆ ದ್ವಿತೀಯ PUC ರಿಸಲ್ಟ್ ಬಂದಿದೆ. ಕಾರ್ಕಳದ ಕ್ರಿಯೇಟಿವ್ ಕಾಲೇಜ್ ಬಹಳ ಅದ್ಭುತವಾದಂಥ ಸಾಧನೆಯನ್ನು ಮಾಡಿದೆ. 50ಕ್ಕೂ ಹೆಚ್ಚು ಜನರು 590ಕ್ಕಿಂತ ಅಧಿಕ ಅಂಕಗಳನ್ನು ಪಡೆದಿದ್ದಾರೆ. ಅದರ ಜೊತೆಗೆ ನಮ್ಮ ಜೊತೆಗೆ ರಾಜ್ಯದಲ್ಲಿ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದಲ್ಲಿ 3ನೇ ಸ್ಥಾನವನ್ನು ಪಡೆದಿರುವಂತಹ ವಿದ್ಯಾರ್ಥಿನಿಯರಿದ್ದಾರೆ. ಕಾರವಾರದ ಕೈಗದ ಪ್ರೇರಣಾ ಮತ್ತು ಕಾರ್ಕಳದ ನಿಟ್ಟೆಯ ಪ್ರಾರ್ಥನಾ ಇಲ್ಲಿ ನಮ್ಮ ಜೊತೆಗಿದ್ದಾರೆ. ಪ್ರೇರಣಾ, ಏನು ಹೇಳ್ತೀರಿ? ಯಾಕೆಂತಂದರೆ 598, 2 ಮಾರ್ಕ್ ಕಡಿಮೆ. ಬೇಸರ ಇದೆಯಾ? ಇಲ್ಲ, ಪರವಾಗಿಲ್ಲ. ಅಂದ್ರೆ ಸ್ವಲ್ಪ ಇದೆಯಾ? ಇಲ್ಲ. ಓಕೆ, ಏನು ಹೇಳ್ತೀರಿ ಫಸ್ಟ್ ರಿಯಾಕ್ಷನ್? ಈ 3ನೇ ರ್ಯಾಂಕು ಮತ್ತು ಇಡೀ ಕಾಲೇಜ್ ನಿಮ್ಮನ್ನು ಗೌರವಿಸ್ತಾ ಇದೆ. ತುಂಬ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ರಿಸಲ್ಟ್ ನೋಡಿದಾಗ ತುಂಬ ಖುಷಿ ಆಯಿತು. ಕಣ್ಮುಂದೆ ಟೀಚರ್ಸು, ಪೇರೆಂಟ್ಸು ಎಲ್ಲರೂ ನನ್ನ ಕಣ್ಮುಂದೆ ಬಂದಂಗೆ ಆಯಿತು. ಅವರಿಗೆ ಎಷ್ಟು ಪ್ರೌಡ್ ಫೀಲ್ ಆಗಿರಬಹುದು, ಅದೆಲ್ಲ ನನ್ನ ಕಣ್ಮುಂದೆ ಬಂತು. ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯಿತು. ಏನು ಹೇಳ್ತೀರಿ ಪ್ರಾರ್ಥನಾ? ಫಸ್ಟ್ ಆಫ್ ಆಲ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆದರೆ ಎಲ್ಲೋ ಒಂದು ಆಸೆ ಇತ್ತು. ನಾನು ಒಂದು ಟಾಪ್ 10 ಬರಬೇಕು, ನಮ್ಮ ಕಾಲೇಜಿಗೆ ಒಂದು ಹೆಮ್ಮೆ ತರಬೇಕು ಅಂತ. ಫಸ್ಟ್ ಆಫ್ ಆಲ್ ನಾನು ರಿಸಲ್ಟ್ ನೋಡಿಲ್ಲ, ನಾನು ದೇವ್ರ ಮುಂದೆ ಕೂತಿದ್ದೆ ಕೈ ಮುಕ್ಕೊಂಡು. ನನ್ನ ಮಾವ ಒಮ್ಮೆನೇ ಕಿರ್ಚಿದ್ರು. ತುಂಬ ಖುಷಿ ಆಯಿತು. ಎಲ್ಲಿದ್ರಿ ನೀವು ಆ ಟೈಮಲ್ಲಿ? ನಮ್ಮ ಮನೆಯಲ್ಲಿದ್ದೆ. ಮನೆಯಲ್ಲಿದ್ರಿ. ನೀವೆಲ್ಲಿದ್ರಿ ಮೇಡಮ್? ನಾನು ಕಾಲೇಜಲ್ಲಿದ್ದೆ. ನಿಮ್ಮದು ಅವರು ಕಿರ್ಚಾಡಿದ್ರಂತ ನೀವು? ಸೈಲೆಂಟ್ಲಿ ತುಂಬ ಖುಷಿಪಟ್ಟೆ. ಅಂದರೆ ನಾನು ಕಾಲೇಜಲ್ಲಿದ್ದೆ, ಬಟ್ ತುಂಬ ಖುಷಿ ಆಯಿತು. ತಕ್ಷಣವೇ ಮನೆಗೆ ಕಾಲ್ ಮಾಡಿ ಹೇಳಬೇಕು ಅಂದರೆ ಅವ್ರು ನೋಡಿರ್ತಾರೆ ಅಂತ ಗೊತ್ತಿತ್ತು, ಬಟ್ ಅಟ್ ದಟ್ ಮೂಮೆಂಟ್ ಅಪ್ಪ ಅಮ್ಮನ ಜೊತೆ ಮಾತಾಡಬೇಕು, ಎಕ್ಸ್ಪ್ರೆಸ್ ಮಾಡಬೇಕು ಖುಷಿನ ಅಂತ ಅನಿಸಿತ್ತು. ಆಮೇಲೆ ಕಾಲ್ ಮಾಡಿದೆ. ಅವ್ರಿಗೆ ತುಂಬ ಖುಷಿ ಆಯಿತು. ಅಂದರೆ ಅವ್ರಿಗೊಂದು ಆಸೆ ಇತ್ತು, ನನ್ನ ಮಗಳು ಚೆನ್ನಾಗಿ ಮಾಡ್ತಾರೆ ಅನ್ನೋ ಹೋಪ್ಸು ಇತ್ತು. ಅದಕ್ಕೆ ತಕ್ಕಂತೆ ಮಾರ್ಕ್ಸ್ ಬಂದಿದೆ. ಸೊ ಅವರು ತುಂಬ ಖುಷಿ ಆದರು. ನಿಮ್ಮ ಮನೆಯಲ್ಲಿ ಯಾರು ಏನಂದರು? ಫಸ್ಟ್ ರಿಸಲ್ಟ್ ಬಂದಮೇಲೆ ನನ್ನ ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ, ಅವ್ರಿಗೆ ಕಾಲ್ ಮಾಡಿದೆ. ನಾನೇನೋ ಮಗಳು ಇಷ್ಟು ತೆಗ್ದಿದ್ದಾಳೆ ಅಂತ ಖುಷಿಯಲ್ಲೇನೋ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಅಮ್ಮ 3 ಮಾರ್ಕ್ಸ್ ಎಲ್ಲೋಯ್ತು ಅಂತ ಕೇಳಿದ್ರು. ಆದರೂ ಮತ್ತೆ ತುಂಬ ಖುಷಿಯಲ್ಲಿದ್ದರು. ಎಲ್ಲರಿಗೂ ಹೇಳಿದರು. ಅವ್ರ ಆಫೀಸಲ್ಲಿ ತುಂಬ ಖುಷಿಪಟ್ಟರು. 3 ಮಾರ್ಕ್ಸ್ ಹುಡುಕಿದ್ರಾ ಎಲ್ಲೋಯ್ತು ಅಂತ? ಹುಡುಕ ಪ್ರಯತ್ನದಲ್ಲಿದ್ದೇನೆ, ನೋಡ್ಬೇಕು. ಬರ್ತದೆ ವಾಪಸ್ ಅಂತ? 3 ಬರಲ್ಲ, 2 ಡೌಟ್ ಅಲ್ಲಿದೆ. 2 ಬರ್ತದೆ ಅಂತ. 599 ಆಗ್ತದೆ ಹಾಗಾದ್ರೆ? ಗೊತ್ತಿಲ್ಲ, ನಿರೀಕ್ಷೆಯಲ್ಲಿ. ಓಕೆ, ಇಲ್ಲಿ ಈಗ ರ್ಯಾಂಕ್ ಬಂತು, ಇಲ್ಲಿ ನಿಮ್ಮ ಫ್ರೆಂಡ್ಸ್ ಏನಂದ್ರು? ಅವರು ಎಲ್ಲ ತುಂಬ ಖುಷಿಪಟ್ಟರು. ಪ್ರಿಪ್ರೇಟ್ರಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದರು ನಮ್ಮ ಕಾಲೇಜವರು, 4 ಪ್ರಿಪ್ರೇಟ್ರೀಸು. ಪ್ರತಿ ಪ್ರಿಪ್ರೇಟ್ರಿಯಲ್ಲೂ ನಾವೆಲ್ಲರೂ ಫ್ರೆಂಡ್ಸು ಒಬ್ರನ್ನೊಬ್ರು ಇಂಪ್ರೂವ್ ಮಾಡೋದ್ರಲ್ಲಿದ್ವಿ. ಅಂದರೆ ಒಬ್ರನ್ನೊಬ್ರನ್ನ ಮೋಟಿವೇಟ್ ಮಾಡ್ತಿದ್ವಿ, ನೀನು ನೆಕ್ಸ್ಟ್ ಟೈಮ್ ಇಷ್ಟು ಜಾಸ್ತಿ ತೆಗಿಬೋದು. ಸೊ ರಿಸಲ್ಟ್ ಬಂದಾಗ ನನ್ನ ಫ್ರೆಂಡ್ಸ್ ಎಲ್ಲರೂ ತುಂಬ ಖುಷಿಯಾಗಿದ್ರು, ವಿಶ್ ಮಾಡಿದ್ರು. ಸೊ ತುಂಬ ಪಾಸಿಟಿವ್ ಎನ್ವೈರ್ಮೆಂಟ್ ಇತ್ತು, ಖುಷಿ ಆಯಿತು. ಫ್ರೆಂಡ್ಸ್ ಮಧ್ಯೆ ಇದ್ದರೆ ಜೆಲಸಿ ಇರ್ತದೆ, ಅವಳು ನನಗಿಂತ ಜಾಸ್ತಿ ತೆಗ್ಬಿಟ್ಲು ಅಂತ ಎಲ್ಲ ಇರ್ತದೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಎಂತ ಸೇರಲಿಲ್ಲ. ನನಗಿಂತ ಜಾಸ್ತಿ ಬೇರೆಯವ್ರು ಖುಷಿ ಪಡ್ತಿದ್ರು. ಎಲ್ಲರೂ ಅದನ್ನು ಒಂದು ಹಬ್ಬದ ಥರನೇ ಆಚರಿಸಿದ್ದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಎಲ್ಲರೂ ತುಂಬ ಖುಷಿಯಾಗಿದ್ದರು. ಕಾಲೇಜವರಂತೂ ನನ್ನ ತುಂಬ ಹೇಳಲಿಕ್ಕೆ ಪದಗಳು ಸಾಕಾಗ್ತಿಲ್ಲ, ಅಷ್ಟು ಅಂದರೆ ಕರೆದು ಎಲ್ಲ ಮಾಡಿ ವಿಶ್ ಮಾಡಿ ತುಂಬ ಖುಷಿ ಆಯಿತು. ನಿಮಗೆ 10th ಬಂದಂಥ ಮಾರ್ಕ್ಸ್ ಎಷ್ಟು ಮತ್ತು ಈಗ ಎಷ್ಟು ಇಂಪ್ರೂವೈಸ್ ಆಗಿದೆ ಇಬ್ಬರದ್ದು ಕೂಡ? ನಾನು 10th CBSE ಬೋರ್ಡಲ್ಲಿ ಮಾಡಿದ್ದು. ಸೊ 88%. ಬಟ್ ನಮ್ಮ CBSEಲಿ CGPA ಕ್ಯಾಲ್ಕುಲೇಟ್ ಮಾಡಿದ ಪ್ರಕಾರ ಅದೊಂದು ಅಡಿಷ್ನಲ್ ಸಬ್ಜೆಕ್ಟನ್ನು ಎಕ್ಸ್ಕ್ಲೂಡ್ ಮಾಡಿ ಮತ್ತು ಇನ್ಕ್ಲೂಡ್ ಮಾಡಿ 2 ರೀತಿಯಲ್ಲಿ ತೆಗಿತಿದ್ರು. ಸೊ ಹಂಗೆ ಮಾಡಿದ್ರೆ 91%. ಬಟ್ ಇವಾಗ ಸೆಕೆಂಡ್ PUCಲಿ 598 ಔಟ್ ಆಫ್ 600, ಸೊ 99.67. ತುಂಬ ಖುಷಿ ಆಗ್ತಿದೆ. ತುಂಬ ಇಂಪ್ರೂವ್ಮೆಂಟ್ ನನ್ನಲ್ಲಿ ಅಂಥೇಳಿ ನನಗೂ ಕಾಣಿಸ್ತಿದೆ. ಸೊ ಇದೇ ಇಂಪ್ರೂವ್ಮೆಂಟನ್ನು ಕ್ಯಾರಿ ಮಾಡೋಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದೆ. ಓಕೆ, ನಿಮಗೆ? ನನಗೆ 10th 95.6% ಬಂದಿತ್ತು, ಈಗ 99.5 ಬಂದಿದೆ. ತುಂಬ ಖುಷಿ ಆಯಿತು. ಇಲ್ಲಿ ಕಾಲೇಜವರು ನನ್ನ ಇಂಪ್ರೂವ್ಮೆಂಟಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರು ಕಂಡಕ್ಟ್ ಮಾಡಿದರು ಪ್ರಿಪರೇಟ್ರಿ, ಮಾಕ್ ಟೆಸ್ಟ್, ಯೂನಿಟ್ ಟೆಸ್ಟ್ಗಳು ತುಂಬ ಹೆಲ್ಪ್ ಮಾಡಿವೆ.
ಓಕೆ, ಈಗ ಇಷ್ಟೊಂದು ಇಂಪ್ರೂವೈಸೇಷನ್ ಆಗಲಿಕ್ಕೆ ಕ್ರಿಯೇಟಿವ್ನ ಯಾವ ಪ್ಲ್ಯಾನ್ ಕಾರಣ? ಅಂದರೆ ಇಲ್ಲಿ ನೀವು ಯಾವ ರೀತಿ ಓದಿಸ್ತಾರೆ? ಇಷ್ಟು ಮಾರ್ಕ್ಸ್ ಪಡಿಬೇಕು ಅಂತಂದರೆ ಅವ್ರದ್ದಂಥ ಒಂದು ಎಜುಕೇಷನ್ ಸ್ಟೈಲ್ ಅಂತ ಇರ್ತದೆ, ಏನು ಹೇಳ್ತೀರಿ? ಕ್ರಿಯೇಟಿವ್ ಸ್ಟೂಡೆಂಟ್ಸಿಗೋಸ್ಕರ ತುಂಬ ಎಕ್ಸ್ಕ್ಲೂಸಿವ್ಲಿ ಸ್ಟಡಿ ಅವರ್ಸ್ ಪ್ಲ್ಯಾನ್ ಮಾಡಿದ್ದೆ. ಫಸ್ಟ್ ಆಫ್ ಆಲ್ ನಾನು ಮೆನ್ಷನ್ ಮಾಡಬೇಕು ಅಂದರೆ ಅದು ಮಾರ್ನಿಂಗ್ ಸ್ಟಡಿ ಅವರ್ಸ್ ಆಗಿರಬಹುದು, ಮತ್ತು ಕಾಲೇಜ್ ಅವರ್ಸು ಅಲ್ಲಿ ಕಂಟಿನ್ಯೂಸ್ ಲೆಕ್ಚರರ್ಸ್ ಬಂದು ಟೀಚಿಂಗ್ ಮಾಡ್ತಾರೆ. ಆಮೇಲೆ ಈವ್ನಿಂಗ್ ಸ್ಟಡಿ ಅವರ್ಸ್ ಅಂತ ಒಂದಿರುತ್ತೆ. ಆ ಸ್ಟಡಿ ಅವರ್ಸಲ್ಲಿ ಟೀಚರ್ಸ್ ನಮ್ಮೊಟ್ಟಿಗೆ ಇದ್ದು ನಮ್ಮದು ಪ್ರತಿಯೊಂದು ಡೌಟನ್ನ ಅದೇ ಮೊಮೆಂಟ್ ಕ್ಲಿಯರ್ ಮಾಡ್ತಾರೆ. ಸೊ ಮೇ ಬಿ ಆ ಡೌಟ್ ಸೆಷನ್ಗಳು ತುಂಬ ಹೆಲ್ಪ್ ಮಾಡಿದೆ ಅಂದ್ಕೋತೀನಿ. ಆ್ಯಂಡ್ ಟೀಚರ್ಸ್ ಪ್ರತಿಯೊಂದು ನಾವು ಎಕ್ಸಾಮ್ ಹಿಂದಿನ ದಿನದವರೆಗೂ ನಮ್ಮ ಜೊತೆ ಇದ್ದು ನಮ್ಮ ಡೌಟ್ಸನ್ನು ಕ್ಲಾರಿಫೈ ಮಾಡಿದ್ದಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಹೆಂಗೆ ಆನ್ಸರ್ಸನ್ನು ಪ್ರೆಸೆಂಟ್ ಮಾಡೋದು ಎಲ್ಲದನ್ನು ತುಂಬ ನೀಟಾಗಿ ನಮಗೆ ಫಸ್ಟ್ ಡೇಯಿಂದನೇ ಎಕ್ಸ್ಪ್ಲೇನ್ ಮಾಡಿದರು. ಆ್ಯಂಡ್ 4 ಪ್ರಿಪ್ರೇಟರೀಸ್ ಕಂಡಕ್ಟ್ ಮಾಡಿದರು. ಆ್ಯಂಡ್ ಪ್ರತಿ ಪ್ರಿಪ್ರೇಟ್ರಿಲೂ ಅಂದರೆ ಈಕ್ವಲ್ ಟೈಮ್ ಕೊಟ್ಟಿದ್ದರು, ಸೊ ದಟ್ ನಾವು ನೋಡ್ಬೋದು ಯಾವ್ಯಾವ ಟಾಪಿಕ್ಸ್ ಕಂಪ್ಲೀಟ್ ಆಗಿದೆ, ಯಾವುದನ್ನು ಮತ್ತೆ ರಿವೈಸ್ ಮಾಡಬೇಕು, ಎಲ್ಲ ತುಂಬ ನೀಟ್ಲಿ ಪ್ಲ್ಯಾನ್ ಮಾಡಿದರು ಕಾಲೇಜು. ಸೊ ಮೇ ಬಿ ಅದೇ ಎಲ್ಲ ಸ್ಟೂಡೆಂಟ್ಸಿಗೂ ತುಂಬ ಹೆಲ್ಪ್ ಮಾಡಿದೆ. ನೀವು ಹಾಸ್ಟೆಲ್ ಸ್ಟೂಡೆಂಟ್? ಹೌದು. ನೀವು ಲೋಕಲ್ ಸ್ಟೂಡೆಂಟ್? ನೀವು ಹೇಗೆ ಪ್ಲ್ಯಾನ್ ಮಾಡ್ತಿದ್ರಿ? ನಾವು ಮನೆಗೆ ಹೋಗಿ ಹೆಂಗೆ ಓದಬೇಕಂತ ಸಹ ಅವ್ರು ನಮಗೆ ಟಿಪ್ಸ್ ಹೇಳ್ತಿದ್ರು. ನಾವು ಕಾಲೇಜಲ್ಲಿ 7 ಗಂಟೆ ಇದ್ದರೂ ಮನೆಗೆ ಹೋಗಿ ಹೆಂಗೆ ಅದನ್ನು ಯುಟಿಲೈಸ್ ಮಾಡಬೇಕು, ಏನೆಲ್ಲ ಓದಬಹುದು ಅಂತ ಹೇಳಿದರು. ನಮಗೆ ಇಲ್ಲೇ 8 ಗಂಟೆ ತನಕ ಇದ್ದು ಇವ್ರ ಜೊತೆನೇ ಸ್ಟಡಿ ಅವರ್ಸ್ ಎಲ್ಲ ಕೂತ್ಕೊಳ್ಳೋ ಆಪ್ಷನ್ಸೇ ಇತ್ತು. ಲೆಕ್ಚರರ್ಸ್ ಯಾವತ್ತೂ ನಮ್ಮನ್ನು ಭೇದ ಭಾವ ಮಾಡಲಿಲ್ಲ, ಇವ್ರ ಡೇ ಸ್ಕಾಲರ್ಸ್, ಇವ್ರ ಹಾಸ್ಟೆಲರ್ಸ್ ಅಂತ ಎಲ್ಲರನ್ನು ಈಕ್ವಲ್ ಆಗೇ ನೋಡಿದರು. ನಮಗೆ ಡೌಟ್ ಇದ್ದರೂ ಯಾವಾಗ ಬೇಕಾದರೂ ನಮಗೆ ಬಂದು ಹೆಲ್ಪ್ ಮಾಡ್ತಿದ್ರು. ಮತ್ತು 3 ಪ್ರಿಪರೇಟ್ರಿ ಮಾಡಿದರು ನಮಗೂ ಸಹ. ಅದ್ರಲ್ಲಿ ತುಂಬ ಹೆಲ್ಪ್ ಆಯಿತು. ಏನಾದರೂ ಮಿಸ್ಟೇಕ್ ಇದ್ದರೆ ಪರ್ಸ್ನಲಿ ನಾವು ಅವರನ್ನು ಹೋಗಿ ಅಪ್ರೋಚ್ ಮಾಡಿದರೆ ಅದನ್ನು ಹೆಂಗೆ ಇಂಪ್ರೂವ್ ಮಾಡ್ಬೋದು, ಏನೆಲ್ಲ ವೆರೈಟಿ ಎಲ್ಲ ಮಾಡ್ಬೋದು, ಪ್ರೀವಿಯಸ್ ಆಗಿ ಮಕ್ಕಳು ಯಾವ ತಪ್ಪು ಮಾಡಿದ್ದಾರೆ ಅದನ್ನು ನಾವು ಯಾಕೆ ಮಾಡಬಾರ್ದು, ಅದನ್ನೆಲ್ಲ ತುಂಬ ಚೆಂದ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ರು. ಮುಂದೆ ಏನು? ಸೊ CA ಫೌಂಡೇಶನ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀನಿ. ಕಮ್ಮಿಂಗ್ ಮೇಯಲ್ಲಿ CA ಫೌಂಡೇಶನ್ ಎಕ್ಸಾಮ್ ಇದೆ. ಸೊ CA ಮಾಡೋ ಆಸೆ ಇದೆ. ಸೊ ಅದಕ್ಕೆ ಪ್ರಿಪೇರ್ ಆಗ್ತೀನಿ. ಸರ್ ನಾನು ಇಂಜಿನಿಯರಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಈಗ KCT ಎಕ್ಸಾಮ್ ಬರೀಲಿಕ್ಕಿದೆ, ಅದಕ್ಕೆ ಪ್ರಿಪೇರ್ ಮಾಡಿ. ಇಂಜಿನಿಯರ್ ಮತ್ತು CA ಇಬ್ಬರಿಗೂ ಕೂಡ ಆಲ್ ದಿ ಬೆಸ್ಟನ್ನು ಹೇಳ್ತಾ ಬಹಳ ಅದ್ಭುತವಾಗಿ ಮಾತನಾಡಿದರು. ಜೊತೆಗೆ ಅಮ್ಮ 3 ಮಾರ್ಕ್ ಕಡಿಮೆ ಆಗಿದ್ದಕ್ಕೆ ಆ 3 ಮಾರ್ಕ್ ಎಲ್ಲೋಗಿದೆ ಅಂತ ಹುಡುಕುವಂಥ ಪ್ರಯತ್ನದಲ್ಲಿದ್ದರೆ ಆ 3 ಮಾರ್ಕ್ ಕೂಡ ಅವರಿಗೆ ವಾಪಸ್ಸಾಗಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ ನೀವು ಕೂಡ ನಿಮ್ಮ 2 ಮಾರ್ಕ್ ಕೂಡ ಬರೋದಿದ್ರೆ ಬರಲಿ ಅಂತ ಹೇಳ್ತಾ ಈ ಬಗ್ಗೆ ಕ್ರಿಯೇಟಿವ್ ಕಾಲೇಜಿನ ಕೋಫೌಂಡರ್ ಮತ್ತು ಡೈರೆಕ್ಟರ್ ಆಗಿರ್ತಕ್ಕಂತಹ ಅಶ್ವಥ್ ಯಶಲ್ ಅವರು ಮಾತನಾಡ್ತಾರೆ. ಅವ್ರನ್ನ ಮಾತನಾಡಿಸೋಣ. ಸರ್, ಕ್ರಿಯೇಟಿವ್ ಕಾಲೇಜಿನ ಬಹಳ ಅದ್ಭುತ ಅಂತ ರಿಸಲ್ಟ್ ಬಗ್ಗೆ ಏನು ಹೇಳ್ತೀವಿ? ಸರ್, ಈ ವರ್ಷವೂ ಕೂಡ ನಮ್ಮಲ್ಲಿ 100% ಫಲಿತಾಂಶವನ್ನು ಗಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ. ಕಳೆದ 5 ವರ್ಷಗಳಿಂದ ಸಂಸ್ಥೆ 100% ರಿಸಲ್ಟನ್ನು ಗಳಿಸ್ಕೊಳ್ತಾ ಇದೆ. ವಿಶೇಷವಾಗಿ ಇದು 100% ಕಾನ್ಸಿಕ್ಯೂಟಿವ್ 5 ಇಯರ್ಸ್ ಆದರೆ ಅದರ ಜೊತೆಗೆ ಇದು ಎಲ್ಲ ವಿದ್ಯಾರ್ಥಿಗಳು ಕೂಡ ತೆರಗಡೆ ಆಗುವಂಥದ್ದು ಫಸ್ಟ್ ಕ್ಲಾಸ್ನಲ್ಲೇ. ಅಂದರೆ ಈ ವರ್ಷವೇ ಸುಮಾರು ನಮ್ಮಲ್ಲಿ 951 ವಿದ್ಯಾರ್ಥಿಗಳಿದ್ದರು. ಅದರಲ್ಲಿ 819 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ವಿಶೇಷ ಶ್ರೇಣಿಯಲ್ಲಿ ಪಾಸಾಗಿರ್ತಕ್ಕಂಥವ್ರು. ಹಾಗೆಯೇ ಉಳಿದಂಥ ಸುಮಾರು 132 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ನಲ್ಲಿ ತೆರಗಡೆ ಆಗಿರ್ತಕ್ಕಂಥದ್ದು. ಅಂದರೆ ಯಾರೂ ಸೆಕೆಂಡ್ ಕ್ಲಾಸ್ ಇಲ್ಲ ನಮ್ಮಲ್ಲಿ, ಎಲ್ಲರೂ ಕೂಡ ಡಿಸ್ಟಿಂಕ್ಷನ್ ಮತ್ತು ಫಸ್ಟ್ ಕ್ಲಾಸ್ ತೆರಗಡೆ ಆಗಿರ್ತಕ್ಕಂಥದ್ದು ವಿಶೇಷ ಸರ್. ಆಮೇಲೆ ನಾವು ವಿದ್ಯಾರ್ಥಿಗಳ ರ್ಯಾಂಕ್ ಪಟ್ಟಿಯನ್ನು ನೋಡಿದರೆ ಅಂದರೆ ನಮ್ಮ ರಾಜ್ಯದ ಟಾಪ್ 10 ರ್ಯಾಂಕ್ಗಳಲ್ಲಿ 600ಕ್ಕೆ ಕಾಮರ್ಸ್ನ ಫಸ್ಟ್ ರ್ಯಾಂಕ್ ಇತ್ತು ಈ ವರ್ಷ. ನಮ್ಮಲ್ಲಿ 598ಕ್ಕೆ ಆರಂಭ ಆಗುತ್ತೆ, ಅಂದರೆ ಪ್ರೇರಣ ಅಂತೇಳಿ ವಿದ್ಯಾರ್ಥಿ. ಸೊ ಅಲ್ಲಿಂದ ನಾವು ಕೌಂಟ್ ಮಾಡಿಕೊಂಡು ಬರುವಾಗ ಟಾಪ್ 10ನಲ್ಲಿ ನಮ್ಮ ಸಂಸ್ಥೆಯ ಸುಮಾರು 56 ವಿದ್ಯಾರ್ಥಿಗಳಿದ್ದಾರೆ ಟಾಪ್ 10 ರ್ಯಾಂಕ್ನಲ್ಲಿ. ಜೊತೆಗೆ ಹಲವಾರು ವಿದ್ಯಾರ್ಥಿಗಳು ತಮ್ಮ SSLCಗಿಂತ ಅಂದರೆ ಹೆಚ್ಚು ಕಡಿಮೆ ಎಲ್ಲ ವಿದ್ಯಾರ್ಥಿಗಳು ಅಂತ ಹೇಳ್ಬೋದು ಈ ವರ್ಷ ಅತಿ ಹೆಚ್ಚು ಅಂಕವನ್ನು PUCಯಲ್ಲಿ ಗಳಿಸ್ಕೊಂಡಿದ್ದಾರೆ. ಅದಕ್ಕೊಂದು ಒಳ್ಳೆಯ ಉದಾಹರಣೆ ಅಂತಂದರೆ ಭಾನುಪ್ರಕಾಶ್ ಅಂತ ಹೇಳುವ ವಿದ್ಯಾರ್ಥಿ, ಆತ SSLCಯಲ್ಲಿ ಆತನಿಗೆ 56% ಇತ್ತು, ಇಲ್ಲಿಗೆ 96%ಗೆ ಆತನ ಸ್ಕೋರ್ ಹೈಕ್ ಆಗಿದೆ ಅಂತ ಹೇಳುವಷ್ಟು ಮಟ್ಟಿಗೆ ನಮ್ಮ ಸಿಸ್ಟಮ್ ಕೆಲಸ ಮಾಡಿದೆ ಸರ್. ಓಕೆ, ಇನ್ನೊಬ್ಬರು 44 ಇದ್ದವರು 85 ಆಗಿದ್ದಾರೆ. ಮಿಲನ್ ಅಂತೇಳಿ ವಿದ್ಯಾರ್ಥಿ. ಅಂದರೆ ಒಟ್ಟಾರೆ ವಿದ್ಯಾರ್ಥಿಗಳ ಅಭ್ಯುದಯದಲ್ಲಿ ಅವರ ನಿರಂತರವಾಗಿ ನಾವೇನಿಲ್ಲಿಯ ವ್ಯವಸ್ಥೆಯಲ್ಲಿ ಶಿಕ್ಷಕರ ಪ್ರಯತ್ನ ಆಗುತ್ತೆ, ಮಕ್ಕಳ ಪ್ರಯತ್ನ ಆಗುತ್ತೆ, ಜೊತೆಗೆ ಒಟ್ಟು ವ್ಯವಸ್ಥೆಯಲ್ಲಿ ಕಲಿಸ್ತಕ್ಕಂಥ ರೀತಿಯಲ್ಲಿ ಅಂಥದ್ದೊಂದು ಮಾರ್ಜಿನ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಏನು ಸರ್ ನಿಮ್ಮ ಈ ಮಾರ್ಕ್ಸ್ ಪಡೆಯೋದಕ್ಕೆ ಏನು ಕಾರಣ? ನಿಮ್ಮ ಯಾವ ವ್ಯವಸ್ಥೆ?
ಅಂದರೆ ನಿರಂತರವಾದಂಥ ಓದು ವ್ಯವಸ್ಥೆ, ಒಂದು ಒಳ್ಳೆಯ ಉಪನ್ಯಾಸಕರ ತಂಡ, ಜೊತೆಗೆ ನಮ್ಮಲ್ಲಿ ಉಪನ್ಯಾಸಕೇತರ ಸಿಬ್ಬಂದಿ ವರ್ಗದವರು ಕೂಡ ನಿರಂತರವಾದ ಪರಿಶ್ರಮ ಆಗ್ತದೆ. ಬೆಳಗ್ಗೆ 5 ಗಂಟೆಗೆ ಆರಂಭ ಆಗುತ್ತೆ ನಮ್ಮ ಸಿಸ್ಟಮ್ನಲ್ಲಿ. 5 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ನಿರಂತರವಾದ ಅಧ್ಯಯನ ಪ್ರಕ್ರಿಯೆ ಆಗುತ್ತೆ. ಹಾಗೆಂದ ಮಾತ್ರಕ್ಕೆ ಬರೀ ಪಠ್ಯ ಚಟುವಟಿಕೆಗಳು ಮಾತ್ರ ಅಲ್ಲ, ಅವರನ್ನು ಒತ್ತಡ ರಹಿತರಾಗಿ ಇಡಲಿಕ್ಕೆ ಬೇಕಾದಂಥ ಹಲವಾರು ಸಾಂಸ್ಕೃತಿಕವಾದಂತಹ ಕಲೆ ಸಾಹಿತ್ಯ ವಿಚಾರಗಳನ್ನ ಕೂಡ ಆಗಾಗ ಸ್ಫೂರ್ತಿ ಮಾತಂಥ ಕಾರ್ಯಕ್ರಮಗಳ ಮುಖಾಂತರ ಇಂಪಾರ್ಟ್ ಮಾಡ್ತಕ್ಕಂಥ ಕೆಲಸ ಆಗುತ್ತೆ. ಒಳ್ಳೆಯ ಉಪನ್ಯಾಸಕ ತಂಡ, ಇದಕ್ಕೆ ಬೇಕಾದಂಥ ಒಂದು ಅಚ್ಚುಕಟ್ಟದ ವ್ಯವಸ್ಥೆ, ಅಂದರೆ ನಾವೊಂದು ಪ್ರೀ ಡಿಫೈನ್ಡ್ ಆಗಿರೋ ಸಿಸ್ಟಮ್ ಇದೆ, ಅದೇ ಪ್ರಕಾರದಲ್ಲಿ ಓದುವ ವ್ಯವಸ್ಥೆಗಳಾಗುತ್ತೆ ಸರ್ ನಮ್ಮಲ್ಲಿ. ಇದು ಕ್ರಿಯೇಟಿವ್ ಕಾಲೇಜಿನ ಕೋಫೌಂಡರ್ ಮಾತು. ಅದರ ಜೊತೆಗೆ ಮಕ್ಕಳು ಕೂಡ ಬಹಳ ಅದ್ಭುತವಾಗಿ ಮಾತನಾಡಿದರು. ಅವರು ಕೂಡ ತಮ್ಮ ಅನುಭವವನ್ನು ಹಂಚಿಕೊಂಡರು. ಕ್ರಿಯೇಟಿವ್ ಮೀಡಿಯಾದ ಸುಮಿತ್ ಜೊತೆಗೆ ದಾಮೋದರ ದೊಂಡೊಲೆ, ಸುದ್ದಿ ನ್ಯೂಸ್, ಕಾರ್ಕಳ.